ಗುರುಜಿ, ಈ ವಾರ ಕನ್ಯಾ ರಾಶಿಯವರಿಗೆ ಹೇಗಿದೆ? ಕನ್ಯಾ ರಾಶಿಯವರಿಗೆ ಶುಭ ಫಲಾಫಲಗಳಿವೆ. ವ್ಯಾಪಾರ ವ್ಯವಹಾರಗಳಲ್ಲಿ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನತೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳು ಕೈಗೂಡಿ ಬರುತ್ತೆ, ವಿಘ್ನಗಳು ನಾಶವಾಗ್ತದೆ. ಇಲ್ಲಿವರೆಗೂ ಏನು ಸಮಸ್ಯೆಗಳನ್ನು ಅನುಭವಿಸಿದ್ರೆ ಆ ಸಮಸ್ಯೆಗಳು ಈ ವಾರದಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಶುಭ ಫಲಾಫಲಗಳಿದೆ ಅಮ್ಮ. ಕನ್ಯಾ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ರಿ ಗುರುಜಿ. ಪ್ರಶಾಂತವಾದಂತಹ ಮನಸ್ಸು ಹೊಂದಿರುವವರು ದೇಹ ಆರೋಗ್ಯ ಸರಿಯಾಗುತ್ತೆ ಅಂತ ಹೇಳ್ತಾರೆ, ಹೇಗೆ ಗುರುಜಿ? ನೋಡಿ, ಪ್ರಶಾಂತವಾದಂಥ ಮನಸ್ಸು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ ಕರೀತಾರೆ. ಏನು ಪ್ರಶಾಂತವಾದಂಥ ಮನಸ್ಸು? ಪೀಸ್ ಆಫ್ ಮೈಂಡ್. ಯಾರ ಬಗ್ಗೆ ಕೆಡುಕನ್ನ ಯೋಚನೆ ಮಾಡದೆ, ಅಸೂಯೆಯನ್ನ ಮಾಡದೆ, ದ್ವೇಷವನ್ನ ಮಾಡದೆ, ಅವನು ಬದುಕ್ತಾ ಇದ್ದಾನಪ್ಪ, ಅವನ ಬಗ್ಗೆ ಅಸೂಯೆ ಮಾಡಬಾರ್ದು, ತಾನು ಕೂಡ ಹಾಗೆ ಬದುಕಿ ತೋರಿಸ್ಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದು. ಅವನು ಕಾರ್ ತಗೊಂಬಂದ, ನಾನು ತರಬೇಕು ಅನ್ನೋವಂಥ ಛಲ ಬೆಳೆಸ್ಬೇಕೆ ಬಿಟ್ರೆ, ಕಾರ್ ತಂದ್ಬಿಟ್ನ ಅವ್ನಿಗೆ ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗುತ್ತೆ, ಬೈಕ್ ತಂದ್ಬಿಟ್ನ ಅವ್ನಿಗೆ ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗುತ್ತೆ. ಅಸೂಯೆ, ಅವನು ಒಳ್ಳೆ ವ್ಯಾಪಾರ ವ್ಯವಹಾರ ಶುರು ಮಾಡಿನ, ನಾನು ಅದೇ ರೀತಿ ಬದುಕಿ ಬಾಳಬೇಕು ಅನ್ನೋವಂಥ ಒಂದು ಪ್ರಶಾಂತತೆಯನ್ನು ಬೆಳೆಸ್ಕೋಬೇಕೆ ವಿನಃ ಅಸೂಯೆ ದ್ವೇಷಗಳನ್ನು ಬೆಳೆಸ್ಕೊಂಡು ನಿಮ್ಮ ಮನಸ್ಸನ್ನು ನೀವೇ ಹಾಳು ಮಾಡಿಕೊಂಡಾಗ ಪ್ರಶಾಂತತೆ ಅನ್ನೋವಂಥ ಒಂದು ಪದಕ್ಕೆ ಅರ್ಥ ಕಳ್ಕೊಳತ್ತೆ. ಯಾವುದು ಪ್ರಶಾಂತತೆ? ದ್ವೇಷ ಅಸೂಯೆಗಳನ್ನು ಮಾಡಬಾರ್ದು. ಯಾವಾಗ ನಮ್ಮನ್ನು ನಾವು ಅರ್ಥಕೊಂಡು ನಮ್ಮ ಜೀವನವನ್ನು ಇನ್ನೊಬ್ಬರ ಬಗ್ಗೆ ಕೆಡುಕುಗಳನ್ನು ಯೋಚನೆ ಮಾಡದೆ, ಆದರೆ ಸಹಾಯ ಮಾಡಿ ಆಗದೆ ಹೋದರೆ ನಿಮ್ಮ ಜೀವನವನ್ನು ನೀವು ಅರ್ಥಕೊಂಡು ಮುನ್ನಡೆಯುವಂಥದ್ದೇ ಮಹಾಪ್ರಶಾಂತತೆ. ಈ ಪ್ರಶಾಂತತೆಯನ್ನು ಯಾರು ಬೆಳೆಸ್ಕೊಂತಾರೆ ಅವರು ಖಂಡಿತವಾಗಿಯೂ ಆರೋಗ್ಯದಿಂದ ಇರ್ತಾರೆ. ಆಯುಷ್ಯ ಆರೋಗ್ಯ ಎರಡೂ ಕೂಡ ಉಂಟಾಗ್ತದಮ್ಮ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ತನ್ನ ತಾನರಿದಡೆ ಮಾನವ, ತನ್ನ ತಾ ಮರೆದಡೆ ದಾನವರಾಗಬೇಡಿ, ಎಲ್ಲ ಕೂಡ ಮಾನವರಾಗಿ